ಕುಂದಾಪುರ ತಾಲೂಕಿನ ಸೇನಾಪುರ ಬಂಟ್ವಾಡಿ ವ್ಯಾಪ್ತಿಯಲ್ಲಿ ಬರುವ ರಸ್ತೆಯಲ್ಲಿ ವಾಹನಗಳು ಚಲಿಸಲಾಗದ ಸ್ಥಿತಿ ನಿರ್ಮಾಣವಾಗಿದ್ದು, ವಿದ್ಯಾರ್ಥಿಗಳಿಗೆ ಹಾಗೂ ಕೆಲಸ ನಿಮಿತ್ತ ಕುಂದಾಪುರದ ಕಡೆ ಅದೇ ಮಾರ್ಗವಾಗಿ ಸಂಚರಿಸುವ ವಾಹನಗಳಿಗೆ ರಸ್ತೆ ಹೊಂಡ ನಿರ್ಮಾಣವಾದುದರಿಂದ ಚಲಿಸಲು ಕಷ್ಟ ಸಾಧ್ಯವಾಗಿದೆ. ಇತ್ತ ಕೋವಿಡ್ ಲಾಕ್ಡೌನ್ನಿಂದಾಗಿ ಬೇಸತ್ತ ಬಸ್ಸಿನ ಮಾಲಕರು ತೆರಿಗೆ ಹಣ ಕಟ್ಟುವುದರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಅಂಥದ್ರಲ್ಲಿ ಇಂತಹ ರಸ್ತೆಯಲ್ಲಿ ಬಸ್ ಅನ್ನು ಚಲಾಯಿಸುವುದರಿಂದ ದುರಸ್ತಿಗೆ ಹಣ ಹೊಂದಿಸಲು ಕಷ್ಟ. ಸಂಬಂಧಪಟ್ಟವರಿಗೆ ರಸ್ತೆ ಕಾಮಗಾರಿ ನಡೆಸುವಂತೆ ಹಲವಾರು ಬಾರಿ ದೂರನ್ನ ನೀಡಿದರೂ ಪ್ರಯೋಜನವಾಗಿರಲಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಕೆಲಸ ಕಾರ್ಯಗಳಿಗೆ ತೆರಳುವವರಿಗೆ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಅದೇ ಮಾರ್ಗವಾಗಿ ಚಲಿಸುವ ಜಯದುರ್ಗ ಬಸ್ನ ಚಾಲಕ ಮತ್ತು ನಿರ್ವಾಹಕರು ರಸ್ತೆ ದುರಸ್ತಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಈಗಿನ ಪರಿಸ್ಥಿತಿಯಲ್ಲಿ ತಾವೇ ರಸ್ತೆಯನ್ನ ದುರಸ್ತಿ ಮಾಡಿಕೊಳ್ಳುವುದೇ ಉತ್ತಮ ಎಂಬುದನ್ನು ಅರಿತು ರಸ್ತೆ ದುರಸ್ತಿ ಕಾರ್ಯ ನಿರ್ವಹಿಸಿ ಜನತೆಯ ಪ್ರಶಂಸೆಗೆ ಪಾತ್ರರಾದರು. ರಸ್ತೆ ದುರಸ್ತಿ ಕಾರ್ಯದಲ್ಲಿ ಸಂತೋಷ್ ಪೂಜಾರಿ ಗುಡ್ಡೆ ಹೋಟೆಲ್, ನಾಗರಾಜ್ ನಾಯಕ್ ಆಲೂರು, ರಂಜಿತ್ ಇಡೂರು, ಶೇಖರ್ ಆಲೂರು, ರೋಷನ್ ಕಟ್ಟಿನಮಕ್ಕಿ ಭಾಗವಹಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.